ಉದ್ಯಾವರದಲ್ಲಿ ನಿರ್ಮಾಣವಾಗಿರುವ ನೂತನ ಸೇತುವೆಯನ್ನು ಶೀಘ್ರದಲ್ಲೇ ಉದ್ಘಾಟಿಸಲಾಗುವುದು. ಉದ್ಯಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೂತನವಾಗಿ 6.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಜಾರಕುದುರು ಸೇತುವೆಯನ್ನು ಶೀಘ್ರದಲ್ಲಿಯೇ ಉದ್ಘಾಟಿಸಲಾಗುತ್ತದೆ ಎಂದು ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಹೇಳಿದ್ದಾರೆ. ಸೇತುವೆಯ ಕಾಮಗಾರಿಯನ್ನು ವೀಕ್ಷಿಸಿ ಮಾತನಾಡಿದ ಅವರು, ಸರ್ಕಾರದ ದೂರದೃಷ್ಟಿತ್ವದ ಯೋಜನೆಗಾಗಿ ಈ ಭಾಗದ ಗ್ರಾಮಸ್ಥರಿಗೆ ಸುವ್ಯವಸ್ಥೆ ಸಂಪರ್ಕಕ್ಕೆ ಈ ಸೇತುವೆಯು ನಿರ್ಮಾಣಗೊಂಡಿದೆ. ಎಲ್ಲರ ಸಹಕಾರದಿಂದ ಯೋಜನೆಯು ಸಾಕಾರಗೊಳ್ಳುತ್ತದೆ ಎಂದಿದ್ದಾರೆ. ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿ ಉಪಸ್ಥಿತರಿದ್ದ ಅಧಿಕಾರಿಗಳಲ್ಲಿ ಜನರ ಬೇಡಿಕೆಗಳ ಬಗ್ಗೆ ತುರ್ತಾಗಿ ಸ್ಪಂದಿಸುವಂತೆ ಸೂಚಿಸಿದರು. ಉದ್ಯಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಶ್ರೀಯಾನ್, ಸದಸ್ಯರುಗಳಾದ ಗಿರೀಶ್ ಸುವರ್ಣ, ರಾಜೇಶ್ ಶ್ರೀಯಾನ್, ಮಾಲತಿ ಸಂದೀಪ್ ಮತ್ತಿತರರು ಉಪಸ್ಥಿತರಿದ್ದರು. ಕಾಪು ವಿಧಾನಸಭಾ ಕ್ಷೇತ್ರದ ಕಿತ್ತೋಡಿಯಿಂದ ಜಾರಕುದುರು ಸೇತುವೆ ಅಭಿವೃದ್ಧಿ ಈ ಕಾಮಗಾರಿಗೆ ಸುಮಾರು 654,60,000 ಸುಮಾರು 6.5 ಕೋಟಿಯಷ್ಟು ದೊಡ್ಡ ಮೊತ್ತದ ಒಂದು ಕಾಮಗಾರಿಯನ್ನು ಈಗಾಗಲೇ ಕಳೆದ 4-5 ವರ್ಷಗಳಿಂದ ಇದು ಕಾಮಗಾರಿ ಪ್ರಾರಂಭ ಆಗಿದೆ. ಈಗ ಪೂರ್ಣ ಹಂತದ ಅದನ್ನು ಲೋಕಾರ್ಪಣೆ ಮಾಡುವಂಥ ಹಂತಕ್ಕೆ ನಾವು ಬಂದಿದ್ದೇವೆ. ಈ ಹಿನ್ನೆಲೆಯಲ್ಲಿ ಶ್ರೀಯುತ ರಾಜೇಶ್ ಕಾರಂತರವರು ಇದರ ಗುತ್ತಿಗೆದಾರರು ಮತ್ತು ಇದೊಂದು ನಮ್ಮ ಗ್ರಾಮ ನಮ್ಮ ರಸ್ತೆಯ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಯೋಜನೆ ಇದು. ಹಾಗಾಗಿ ಇದನ್ನು ಈಗಾಗಲೇ ಲೋಕಾರ್ಪಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಕಾಮಗಾರಿಯಲ್ಲಿ ಸ್ವಲ್ಪ ಇನ್ನಷ್ಟು ಕೆಲವು ನೀರು ಹರಿಯುವಿಕೆಗೆ ಸ್ವಲ್ಪ ಅಡೆತಡೆ ಇದೆ. ಬ್ರಿಡ್ಜ್ ಮಾಡುವಾಗ ಸ್ವಲ್ಪ ಮಣ್ಣೆಲ್ಲ ಶೇಖರಣೆ ಆಗಿ ಸ್ವಲ್ಪ ಅಡೆತಡೆ ಆಗಿದೆ. ಅದನ್ನು ತೆರವು ಮಾಡಲಿಕ್ಕೆ ಈಗಾಗಲೇ ಕಾಂಟ್ರಾಕ್ಟರ್ ಬಂದಿದ್ದಾರೆ, ಇಂಜಿನಿಯರ್ ಅವರು ಕೂಡ ಬಂದಿದ್ದಾರೆ. ಜನರ ಬೇಡಿಕೆ ಮೇರೆಗೆ ಇಲ್ಲಿ ಹಿಂದೆ ಮೀನುಗಾರಿಕೆ ಹೋಗುವವ್ರದ್ದು ಕೂಡ ಒಂದು ಬೇಡಿಕೆ ಇದೆ. ಯಾಕಂದರೆ ತುಂಬ ಕೆಸರು ಹೂಳೆಲ್ಲ ಇರುವಂಥ ಜಾಗ ಸ್ವಲ್ಪ ತೆರವು ಮಾಡಿಕೊಡ್ಬೇಕು. ಅದಕ್ಕೆ ಒಂದು ಇನ್ನೊಂದು ಏನಾದರೂ MI ಮೂಲಕ ಸಣ್ಣ ನೀರ ಇಲಾಖೆ ಮೂಲಕ ಕೂಡ ಸ್ವಲ್ಪ ಕಾಮಗಾರಿ ನಮಗೆ ತಂದು ಕೊಟ್ಟದಕ್ಕೆ ದೋಣಿಯನ್ನು ತಂಗುದಾಣ ವ್ಯವಸ್ಥೆಗೆ ಕೂಡ ಅಲ್ಲಿ ಜಾಗ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ವೀಕ್ಷಣೆ ಮಾಡಿದ್ದೇವೆ ನಾವು. ಆದಷ್ಟು ಬೇಗ ಇದು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಕೂಡ ನಾವು ತಯಾರಿಯಲ್ಲಿದ್ದೇವೆ ಮತ್ತು ಜನರಿಗೆ ಕೂಡ ಇದು ಉಪಯುಕ್ತ ಆಗುವ ರೀತಿಯಲ್ಲಿ. ಯಾಕಂದರೆ ಇದೊಂದು ಉದ್ಯಾವರ ಹೊಳೆ ನಮ್ಮ ಕಾಪು ಕ್ಷೇತ್ರದ 3-4 ದೊಡ್ಡ ನದಿಗಳಲ್ಲಿ ನಮ್ಮ ಉದ್ಯಾವರ ಸೇತುವೆ ನದಿ ಕೂಡ ಒಂದು ದೊಡ್ಡ ನದಿಯಲ್ಲಿ ಈಗ ಹಿರಿಯಡ್ಕ ಭಾಗದಲ್ಲಿದೆ. 2ನೇ ಅತಿ ದೊಡ್ಡ ನದಿ ಉದ್ಯಾವರ. ಯಾವಾಗಲೂ ನೆರೆ ಬಂದಾಗ ಈ ಭಾಗದ ತುಂಬ ಮನೆಗಳಿಗೆ ತೊಂದರೆ ಆಗ್ತಾ